ಕಾಲದಲ್ಲಿ ಯಾವುದೇ ಒಂದು ಮನೆಗೆ ಹೋಗಿ ಶೋಕೇಸ್ ಅಲ್ಲಿ ಶೋಕೇಸ್ ಐಟಮ್ಸ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮೆಡಿಸಿನ್ ಅಂತೂ ಸಾವಿರ ಗಟ್ಟಲೆ ಇರುತ್ತೆ. ಜೊತೆಗೆ ಒಂದು ಮನೆಯಲ್ಲಿ ಶುಗರ್ ಇಲ್ಲದೆ ಇರುವಂತವ್ರು ಅಥವಾ BP ಇಲ್ಲದೆ ಇರುವಂತವ್ರು, ಕಾಲ್ ನೋವು, ಬೆನ್ನು ನೋವು, ಈ ತರ ಯಾವುದೇ ಒಂದು ಕಾಯಿಲೆ ಇಲ್ಲದೆ ಇದ್ದವರು ಯಾರು ಇರೋಕೆ ಸಾಧ್ಯನೇ ಇಲ್ಲ. ಸೊ ಅಂತ ಸಂದರ್ಭ ನಾವಿದ್ದೀವಿ. ಹಾಗಾಗಿ ಇದೆಲ್ಲ ಸಮಸ್ಯೆ ಕೂಡ ಏನು ಪರಿಹಾರ, ಕೇವಲ ಮೆಡಿಸಿನ್ ಮಾತ್ರನ ಅಲ್ಲ ಅನ್ನುತ್ತೆ. ಯಾಕಂತ ಹೇಳಿದ್ರೆ ನಾವೀಗ ಈ ಧರ್ಮಸ್ಥಳದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇಲ್ಲಿ ಇದೀವಿ. ಇಲ್ಲಿ ಗ್ರಾಮ ಪಂಚಾಯತ್ ಧರ್ಮಸ್ಥಳ ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಹಾಗೇನೆ ಕಂಪನಿಯು ನೆಮ್ಮದಿ ವೆಲ್ನೆಸ್ ಸೆಂಟರ್ ಇವರ ಒಂದು ಸಹಯೋಗದಲ್ಲಿ ಫುಟ್ ಪಲ್ಸ್ ಥೆರಪಿ ಶಿಬಿರ ಆಗ್ತಾ ಇದೆ. ಅದು ಕೂಡ ಉಚಿತ ಶಿಬಿರ ಆಗ್ತಾ ಇದೆ. ಕಳೆದ 16ನೇ ತಾರೀಕಿಂದ ಆರಂಭ ಆಗಿತ್ತು. ಇದೀಗ 10 ದಿನಗಳವರೆಗೆ ಈ ಶಿಬಿರ ಆಗ್ತಾ ಇದೆ. ಈ ಶಿಬಿರದ ಪ್ರಮುಖ ಉಪಯೋಗ ಏನಂತ ಹೇಳಿದ್ರೆ, ಈ ಒಂದು ಫುಟ್ ಪಲ್ಸ್ ಥೆರಪಿಯಿಂದ ಶುಗರ್ ಆಗಿರ್ಬೋದು ಅಥವಾ BP ಕಾಯಿಲೆ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಸಮಸ್ಯೆ, ಥೈರಾಯ್ಡ್, ವೆರಿಕೋಸ್ ವೇನ್, ಮಂಡಿ ನೋವು, ಕಾಲ್ ನೋವು, ಈ ತರ ಬೇರೆ ಬೇರೆ ಸಮಸ್ಯೆ, ಕೆಲವರಿಗೆ ನಿದ್ರೆ ಬರೋದಿಲ್ಲ ಅಂತ ಹೇಳ್ತಾರೆ, ಅಥವಾ ಪಾದದಲ್ಲಿ ಉರಿ ಬರುತ್ತೆ ಅಂತ ಹೇಳ್ತಾರೆ, ಪಾದದಲ್ಲಿ ನೋವು ಬರುತ್ತೆ ಅಂತ ಹೇಳ್ತಾರೆ. ಸೊ ಅನೇಕ ಸಮಸ್ಯೆಗಳು ಇರುತ್ತೆ. ಈಗ ಮುಂಚೆ ಒಂದು ಕಾಲ ಇತ್ತು, ಸೊ ಒಂದು ಏಜ್ ಆದವರ ಮೇಲೆ ಅಂದ್ರೆ 35-40 ವರ್ಷದ ಮೇಲ್ಗಡೆ ಈ ಮಂಡಿ ನೋವು, ಬೆನ್ನು ನೋವು ಅಂತ ಬರ್ತಾ ಇತ್ತು. ಆದ್ರೆ ಈಗ ಹಾಗಲ್ಲ. ಸೊ ಕಿರಿ ವಯಸ್ಸಲ್ಲೇ, ಸಣ್ಣ ವಯಸ್ಸಲ್ಲಿ ಎಲ್ಲ ಸಮಸ್ಯೆ ಬರುತ್ತೆ. ಬೊಜ್ಜಿನ ಸಮಸ್ಯೆ ಬರುತ್ತೆ, ಸ್ಕಿನ್ ಪ್ರಾಬ್ಲಮ್ ಬರುತ್ತೆ, ಲಿವರ್ ಪ್ರಾಬ್ಲಮ್ ಬರುತ್ತೆ, ಆಮೇಲೆ ಸ್ಟ್ರೋಕ್ ಉಂಟಾಗುತ್ತೆ, ಜೊತೆಗೆ ಆರ್ಥರೈಟಿಸ್ ಇರ್ಬೋದು, ಕೀಲು ನೋವು ಇರ್ಬೋದು, ಅನಿಮಿಯಾ, ಈ ತರ ಎಲ್ಲ ಸಮಸ್ಯೆಗಳು ಇರುತ್ತೆ. ಈ ಎಲ್ಲಕ್ಕೂ ಒಂದೇ ಒಂದು ಸೊಲ್ಯೂಷನ್ ಅಂತ ಹೇಳಿದ್ರೆ ಇದೇ ಒಂದು ಫುಟ್ ಪಲ್ಸ್ ಥೆರಪಿ. ನೀವು ನೋಡ್ತಾ ಇರಬಹುದು ಈ ಒಂದು ಸಭಾಭವನದಲ್ಲಿ, ಅಟಲ್ಜಿ ಸಭಾಭವನದಲ್ಲಿ ಸುಮಾರು ಸಂಖ್ಯೆಯಲ್ಲಿ ಒಂದು 100ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಜನಗಳು ಸೇರಿದ್ದಾರೆ. ಎಲ್ಲರೂ ಕೂಡ ಇವರು ಫಲಾನುಭವಿಗಳು. ಎಲ್ಲರೂ ಪ್ರತಿನಿತ್ಯ ಬಂದು ಈ ಶಿಬಿರದಲ್ಲಿ ಪಾಲ್ಗೊಂಡು ಉಚಿತ ಶಿಬಿರ ಆಗಿರೋ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಒಂದು ಇದು ಹೆಲ್ಪ್ಫುಲ್ ಆಗಿದೆ. ಸೊ ಎಲ್ಲರೂ ಕೂಡ ಬಂದು ಈ ಒಂದು ಫುಟ್ ಪಲ್ಸ್ ಥೆರಪಿ ತೆಗೆದುಕೊಳ್ತಾ ಇದ್ದಾರೆ. ಸೊ ಈಗ ಈ ಒಂದು ಫುಟ್ ಪಲ್ಸ್ ಥೆರಪಿಯಿಂದ ಪ್ರಯೋಜನ ತೆಗೆದುಕೊಂಡಂತವ್ರ ಜೊತೆ ಮಾತಾಡ್ಬೇಕಾಗುತ್ತೆ. ಮೇಡಮ್, ನಿಮ್ಮ ಹೆಸರು? ವೇದಾವತಿ, ಕನ್ಯಾಡಿ. ಕನ್ನಡಿ ಅಂತ. ಸೊ ನೀವು ಕೂಡ ಈಗ ಈ ಥೆರಪಿ ತೆಗೆದುಕೊಳ್ತಾ ಇದ್ದೀರಾ. ಸೊ ನಿಮ್ಗೆ ಇದರಿಂದ ಎಷ್ಟು ಯೂಸ್ ಆಗಿದೆ? ತುಂಬಾ ಯೂಸ್ ಆಗಿದೆ. ನಂಗೆ ಬ್ಯಾಕ್ ಪೇನ್ ಇತ್ತು ತುಂಬಾ, ಈಗ ಫುಲ್ ಕಡಿಮೆ ಆಗಿದೆ. ಮತ್ತೆ ಕಾಲ್ ನೋವಿತ್ತು ಸ್ವಲ್ಪ. 2 ದಿವಸ ಥೆರಪಿ ಕೊಂಡೋದ ನಂತರ ನಾನು ಬಿದ್ದಿದ್ದೇನೆ. ಆದ್ರೆ ಟೊಂಕ ಹಾಕಿಕೊಂಡು ಇಲ್ಲಿಗೆ ಬಂದಿದ್ದೇನೆ. ಆದ್ರೆ ಬೇರೆ ಎಲ್ಲಿಗೆ ಪೇನ್ ಕಿಲ್ಲರ್ ಎಲ್ಲ ತಗೊಳ್ಳಿಲ್ಲ. ಕಡಿಮೆ ಆಗಿದೆ, ಫುಲ್ ಕಡಿಮೆ ಆಗಿದೆ. ಈ ಹಿಂದೆ ನೀವು ಬೆನ್ನೋವಿಗೆ ಏನ್ ಮಾಡ್ತಿದ್ರಿ? ನೀವು ಮಾಡ್ತಿಲ್ಲ, ಸ್ವಲ್ಪ ಜೋರಾಗಿತ್ತು. ಈಗ ಈ ಫಲ್ಸ್ ಥೆರಪಿ, ಫುಟ್ ಪಲ್ಸ್ ಥೆರಪಿಯಿಂದ ನಿಮ್ಗೆ ತುಂಬಾ ಕಡಿಮೆ ಆಗಿದೆ. ಕಡಿಮೆ ಆಗಿದೆ, ತುಂಬಾ ಕಡಿಮೆ. ಇನ್ನು ಮುಂದಕ್ಕೆ ಏನ್ ಮಾಡ್ಬೇಕು ಅಂತಿದ್ದೀರಾ ನೀವು? ಇನ್ನು ಸ್ವಲ್ಪ ದಿನಕ್ಕೆ ಇದು ಶಿಬಿರ ಮುಗಿಯುತ್ತೆ. ಏನಿಲ್ಲ, ನನ್ ಕಡಿಮೆ ಆಗಿದೆ, ಫುಲ್ 100% ಕಡಿಮೆ ಆಗಿದೆ. ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಕನ್ಯಾಡಿ, ವೇದಾವತಿ. ನಿಮ್ಗೆ ಏನ್ ಸಮಸ್ಯೆ ಇತ್ತು? ಕಾಲಿನ ಪಾದ ಸ್ವಲ್ಪ ನೋವಿತ್ತು, ಆದ್ರೆ ಈಗ ಥೆರಪಿಗೆ ಕಡಿಮೆ ಆಗಿದೆ, ತುಂಬಾ ಕಡಿಮೆ ಅಂತ ಕಾಣ್ತದೆ. ಮತ್ತೆ ನಿದ್ರೆ ಸರಿ ಬರ್ತಿರ್ಲಿಲ್ಲ, ಈಗ ಥೆರಪಿಗೆ ಬಂದ ನಿದ್ರೆ ಚೆನ್ನಾಗಿ ಬರ್ತಾ ಇದೆ. ಸೊ ನೀವು ಪ್ರಾರಂಭದಲ್ಲಿ ಬರ್ತಾ ಇದ್ದೀರಾ ಇಲ್ಲಿಗೆ? ನಾನೊಂದು 2 ದಿವಸ ಆದ್ಮೇಲೆ ಬಂದದ್ದು, 20 ತಾರೀಕಿನ ನಂತರ ಬಂದದ್ದು. ಸೊ ಈಗ ಈ ಫುಟ್ ಪಲ್ಸ್ ಥೆರಪಿಯಿಂದ ತುಂಬಾ ಮಂದಿಗೆ ಯೂಸ್ ಆಗಿದೆ. ಅದು ಬ್ಯಾಕ್ ಪೇನ್ ಆಗಿರ್ಬೋದು ಅಥವಾ ಗಂಟು ನೋವು ಆಗಿರ್ಬೋದು, ಎಲ್ಲ ಕೂಡ. ಸರ್, ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಬುದಿಬೆಟ್ಟು ಬಿಆರ್. ಓಕೆ, ನಿಮ್ಮ ಹೆಸರು? ಚಂದ್ರಶೇಖರಗೌಡ. ಆಕ್ಚುಲಿ ನಿಮ್ಗೆ ಏನ್ ಸಮಸ್ಯೆ ಇತ್ತು ಸರ್? ಗಂಟು ನೋವು. ಗಂಟು ನೋವು. ಸೊ ಈ ಥೆರಪಿಗೆ ತೆಗೆದುಕೊಂಡ ನಂತರ ಹೇಗೆ ಆಗಿದೆ ಸರ್? ಈಗ ಸ್ವಲ್ಪ ಸಾಧಾರಣ ಪರವಾಗಿಲ್ಲ, ಇದು ಸ್ವಲ್ಪ ನೋವು ಉಂಟು. ಓಕೆ, ಬಾಕಿ ಎಲ್ಲ ಕಡಿಮೆ ಉಂಟು. ಎಲ್ಲ ಕಡಿಮೆ ಆಗಿದೆ. ಸೊ ಕಾಲ್ ಫುಲ್ ಶೇಕ್ ಆಗುತ್ತಲ್ಲ? ಶೇಕ್ ಆಗುತ್ತೆ. ಸೊ ನಿಮ್ಗೆ ಅದು ಯಾವ ತರ ಫೀಲ್ ಆಗುತ್ತೆ? ಕಾಲೆಲ್ಲ ಕಾಲು ಸ್ವಲ್ಪ ಇದಾಗುತ್ತೆ, ಎಳೆದಂಗ ಆಗುತ್ತೆ. ಸೊ ರಿಲ್ಯಾಕ್ಸ್ ಆಗುತ್ತಾ? ಆಗುತ್ತೆ. ಸೊ ಇಲ್ಲಿ ಎಲ್ಲರೂ ಹೇಳೋ ಪ್ರಕಾರ ಈ ಒಂದು ಫುಟ್ ಪಲ್ಸ್ ಥೆರಪಿಯಿಂದ ನಮ್ಗೆಲ್ಲರೂ ಕೂಡ ಯೂಸ್ ಆಗಿದೆ. ಕಾಲು ನೋವಾಗಿರ್ಬೋದು ಅಥವಾ ತಲೆನೋವಾಗಿರ್ಬೋದು, ನಿದ್ರಾಹೀನತೆ ಆಗಿರ್ಬೋದು, ಈ ತರ ಏನೆಲ್ಲ ಸಮಸ್ಯೆ ಇರುತ್ತೋ ಎಲ್ಲ ಕೂಡ ಸೊಲ್ಯೂಷನ್ ಅನ್ನ ಈ ಫುಟ್ ಪಲ್ಸ್ ಥೆರಪಿ ನಿಮ್ಗೆ ಕೊಟ್ಟಿದೆ ಅನ್ನುವಂತ ಮಾತನ್ನ ಕೂಡ ಎಲ್ಲರೂ ಹೇಳ್ತಾ ಇದ್ದಾರೆ. ಸರ್, ನಿಮ್ಮ ಹೆಸರು? ಗಣೇಶ್ ಶೆಟ್ಟಿ. ಸರ್, ಎಲ್ಲಿಂದ ಬಂದಿದ್ದೀರಾ? ನಾನು ನೇತ್ರಾವತಿ. ಆಕ್ಚುಲಿ ನಿಮ್ಗೆ ಏನ್ ಸಮಸ್ಯೆ ಇತ್ತು ಸರ್? ನನಗೆ ಈ ಕಾಲ್ನಡಿಗೆ ಒಂದು ಶಾಶ್ವತ ಆಗಿದ್ರು ಕಾಲು ನೋವು, ಉರಿ ಬರ್ತಾ ಇತ್ತು. ಆಮೇಲೆ ನನಗೆ ಬಲದ ಕೈ ಬೆನ್ನ ಹಿಂದೆ ಹೋಗ್ತಿರ್ಲಿಲ್ಲ. ಈಗ ನಾನು ಇಲ್ಲಿ ಥೆರಪಿ ಮಾಡಿದ ನಂತರ ಇಲ್ಲಿಯವರೆಗೆ ನನಗೆ ಈ ಕಾಲ್ನಡಿ ತಾಗುವಂಥದ್ದೆಲ್ಲ ಗುಣ ಆಗಿದೆ. ಆಮೇಲೆ ಈ ನನ್ನ ಕೈ ಬೆನ್ನು ತುಳಿಯೋದು, ಕತ್ತು ತುಳಿಯೋದೆಲ್ಲ ಗುಣ ಆಗಿದೆ. ಮತ್ತೆ ಆರಾಮಾಗಿ ನಿದ್ದೆ ಬರ್ತದೆ, ಮೈಯಲ್ಲಿ ಉಲ್ಲಾಸ ಇದೆ. ಆದ್ರಿಂದ ಈ ಥೆರಪಿಯಲ್ಲಿ ಎಲ್ರಿಗೂ ನಾವು ಹೇಳಿದಾಗ ಎಲ್ಲರೂ ಬಂದು ಅದನ್ನು ವೀಕ್ಷಣೆ ಮಾಡಿದರೆ ಪ್ರಯೋಜನ ಇದೆ. ಮತ್ತೆ ಅವರವರ ಇದು ನನಗೆ ಪ್ರಯೋಜನ ಆಗಿದೆ. ಈ ಹಿಂದೆ ನೀವು ಇಷ್ಟೆಲ್ಲ ನೋವಿತ್ತು, ಪ್ರಾಬ್ಲಮ್ ಇತ್ತು, ಏನ್ ಮಾಡ್ತಿದ್ರಿ ಸರ್? ನಾನು ಇದಕ್ಕೆ ಏನು ಮಾತ್ರೆ ತೆಗೆದುಕೊಳ್ತಿರ್ಲಿಲ್ಲ. ನನ್ನ ಅದೇ BP ಶುಗರ್ ಇದೆ, ನಾರ್ಮಲ್ ಅಲ್ಲಿ ಮಾತ್ರೆ ಇದೆ, ಅದಕ್ಕೆ ಮಾತ್ರೆ ಹೇಳಕ್ಕೆ ಬೇರೆ ಏನು ತೊಂದರೆ ಇಲ್ಲ. ನಾನಂದ್ರೆ ಚಾಲಕ, 46 ವರ್ಷ ಡ್ರೈವರ್ ಆಗಿ KSRTC ಅಲ್ಲಿ. ಈಗ ನಿವೃತ್ತನಾಗಿ 6 ವರ್ಷ ಆಗಿದೆ. ನಾನು ನನ್ನಷ್ಟಿಗೆ ಈಗ ಕೆಲಸ ಮಾಡ್ತಾ ಇದ್ದೇನೆ, ಡ್ರೈವಿಂಗ್ ಮಾಡ್ತೇನೆ. ಅದು ನನಗೆ ಇದು ಸಮಸ್ಯೆ, ಇದೊಂದು ಬಂದದ್ದು ಒಳ್ಳೇದಾಯಿತು. ನನ್ನ ಇದಕ್ಕೆ ಒಳ್ಳೆ
ಇದಾಗಿದೆ. ಸೊ ಈಗ ನಿಮ್ಗೆ ಸೆನ್ಸ್ ಇದೆ, ಸೊ ಏನಾದ್ರು ಕಾಲಲ್ಲಿ ಹೋಗ್ಬೇಕಾದ್ರೆ ನಡಿಬೇಕಾದ್ರೆ ಗೊತ್ತಾಗುತ್ತೆ. ಹೌದೌದು, ನಾನು ಇದೊಂದು ಮಿಷಿನ್ ಕೂಡ ತಗೋಬೇಕಂತ ನಿರ್ಧಾರದಲ್ಲಿದ್ದೇನೆ. ನನಗೂ ಅಲ್ಲ, ಇನ್ನೊಬ್ಬರಿಗೆ ನನ್ನ ನೆರೆಗೆ ಹಾಕಿ ನನ್ನ ನಿರ್ಧಾರದಲ್ಲಿದ್ದೇನೆ. ಆಗುತ್ತೆ. ಹೌದು. ಇದೀಗ ನಮ್ ಜೊತೆ ಕಂಪನಿಯು ನೆಮ್ಮದಿ ವೆಲ್ನೆಸ್ ಸೆಂಟರ್ ನ ಸಿದ್ದರಾಮ್ ಶೆಟ್ಟಿ ಇದ್ದಾರೆ. ಸರ್, ಈಗ ಇಲ್ಲ ನೋಡ್ತಾ ಇದ್ವಿ, ತುಂಬಾ ಮಂದಿ ಈ ಒಂದು ಫುಡ್ ಪಲ್ಸ್ ಥೆರಪಿ ತಗೊಂಡಿದ್ದಾರೆ. ಸೊ ಅದರಿಂದ ತುಂಬಾ ಮಂದಿ ಯೂಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಕೇಳ್ತಿರುವಂತದ್ದು, ಸೊ ಈ ಫುಡ್ ಪಲ್ಸ್ ಥೆರಪಿಯನ್ನ ಯಾರು ತಗೋಬಹುದು ಅನ್ನೋದು. ಈ ಫುಡ್ ಪಲ್ಸ್ ಥೆರಪಿಯನ್ನ ಇಲ್ಲಿ ಧರ್ಮಸ್ಥಳದಲ್ಲಿ ಈ ಗ್ರಾಮ ಪಂಚಾಯತಿಯವರು ಮತ್ತೆ ಇಲ್ಲಿನ ಸೊಸೈಟಿಯವರು ಆಯೋಜನೆ ಮಾಡಿದ್ದಾರೆ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಫುಡ್ ಫಾಲ್ಸ್ ಇರುವಂತ, ಅಂದ್ರೆ ಅತಿ ಹೆಚ್ಚು ಜನರು ವಿಸಿಟ್ ಮಾಡಿರುವಂತ ಒಂದು ಕ್ಯಾಂಪ್ ಇದು. ದಿನ ಒಂದು 350 ಜನ ಬಂದು ಇದರಲ್ಲಿ ಕ್ಯಾಂಪ್ ಅಲ್ಲಿ ಫಲಾನುಭವಿಗಳಿದ್ದಾರೆ. ಈ ಥೆರಪಿಯನ್ನ ಯಾರು ತಗೋಬಹುದು ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ ಆಗಿ ಡಯಾಬಿಟಿಸ್ ಪ್ರಾಬ್ಲಮ್ ಇರೋರು, ಡಯಾಬಿಟಿಕ್ ಫುಡ್ ಪೇನ್ ಇರೋರು, BP ಇರೋರು, ಶುಗರ್ ಇರೋರು, ಅದರಲ್ಲಿ ಉರಿ ಇರ್ತದೆ ಅಂತವ್ರು ತಗೊಳ್ಬಹುದು. ಅದಾದ ನಂತರ ಬ್ಲಡ್ ಸರ್ಕ್ಯುಲೇಷನ್ ರಿಲೇಟೆಡ್, ನರ್ವಸ್ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ ಇದ್ರೂ ಈ ಥೆರಪಿಯನ್ನ ತಗೊಳ್ಬಹುದು. ಮೇನ್ಲಿ ಇದನ್ನ ಕ್ರೋನಿಕ್ ಡಿಸೀಸಸ್ ಲೈಕ್ ಈಗ ಡಯಾಬಿಟಿಕ್ ಫುಡ್ ಪೇನ್ ಇರ್ಬೋದು, ಗ್ಯಾಂಗ್ರೇನ್ ಪ್ರಾಬ್ಲಮ್ ಇರುತ್ತೆ, ಇದಕ್ಕೆಲ್ಲ ಮೆಡಿಕಲ್ ಸೈನ್ಸ್ ಅಲ್ಲಿ ಟ್ರೀಟ್ಮೆಂಟ್ ಎನ್ನುವಂಥದ್ದು ತುಂಬಾ ಕಡಿಮೆ, ಸರಿಯಾದ ಟ್ರೀಟ್ಮೆಂಟ್ ಎನ್ನುವಂಥದ್ದಿಲ್ಲ. ಆದ್ರೆ ನಮ್ಮ ಥೆರಪಿ ತಗೊಳ್ಳೋದ್ರಿಂದ ಡಯಾಬಿಟಿಕ್ ಫುಡ್ ಪೇನ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಗ್ಯಾಂಗ್ರೇನ್ ಪ್ರಾಬ್ಲಮ್ ಇರ್ಬೋದು, ವೆರಿಕೋಸ್ ವೇನ್ ಪ್ರಾಬ್ಲಮ್ ಇರ್ಬೋದು, ಇದೆಲ್ಲದರಿಂದ ಹೊರಗಡೆ ಬರ್ಬೋದು. ಮುಖ್ಯವಾಗಿ ಯಾವ ಏಜ್ ನವರು, ಅದಕ್ಕೆ ಲಿಮಿಟೇಷನ್ಸ್ ಇದೆಯಾ, ಇಂಥವ್ರು ತಗೋಬಾರ್ದು ಇಂಥವ್ರು ತಗೋಬಹುದು ಅನ್ನುವಂಥದ್ದು ಯಾರು? ಏಜ್ ಲಿಮಿಟ್ ಅಂತ ಇಲ್ಲ. ಈಗ ನೋಡಿ ಮೇಡಮ್, ಕೆಲವರಿಗೆ ಹುಟ್ಟಿದಾಗಿಂದ ಮಕ್ಕಳಿಗೆ ಕೆಲವೊಂದು ನರಗಳ ಪ್ರಾಬ್ಲಮ್ ಇರುತ್ತೆ, ಅಂತವ್ರು 8 ವರ್ಷಕ್ಕಿಂತ ಮೇಲ್ಪಟ್ಟವ್ರು ತಗೊಳ್ಬಹುದು. ಅದಾದ ನಂತರ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ 18 ವರ್ಷಕ್ಕಿಂತ ಮೇಲ್ಪಟ್ಟವ್ರು ಯಾರು ಬೇಕಾದ್ರೂ ತಗೋಬಹುದು. ಈಗ ನಾವು ನೋಡಿ, ಆದ್ರೂ ಆತರ ಇದ್ರೂ ಈಗ ಪ್ರಾಬ್ಲಮ್ ಬರೋದು ಆಲ್ಮೋಸ್ಟ್ ಎಲ್ರಿಗೂ ಒಂದು 40 ವರ್ಷ ಆದ್ಮೇಲೆ ಬರುತ್ತೆ. ಈಗ ನಮ್ಗೆ ಬರುವಂತ ಫಲಾನುಭವಿಗಳು ಹೇಗಿರ್ತಾರೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 40-45 ವರ್ಷಕ್ಕಿಂತ ಮೇಲ್ಪಟ್ಟವರೇ ಇರ್ತಾರೆ. ಯಾಕಂದ್ರೆ ಒನ್ಸ್ 40 ವರ್ಷ ಆದ ನಂತರ ನಮ್ಮ ಬೋನ್ ಡೆನ್ಸಿಟಿ ಅನ್ನುವಂಥದ್ದು ಕಡಿಮೆ ಆಗುತ್ತೆ, ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಮೊದಲಿನ ತರ ಇರೋದಿಲ್ಲ. ಎಲ್ಲಾ ಕಾಯಿಲೆಗಳು ಬರುವಂತದ್ದು ಒನ್ಸ್ 40 ವರ್ಷ ಕ್ರಾಸ್ ಆದ್ಮೇಲೆ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಬರುವಂತವ್ರು 40 ವರ್ಷಕ್ಕಿಂತ ಮೇಲ್ಪಟ್ಟವ್ರು ಇರ್ತಾರೆ. ಆದ್ರೆ ಈ ಥೆರಪಿಯನ್ನ 18 ವರ್ಷಕ್ಕಿಂತ ಮೇಲ್ಪಟ್ಟವ್ರು ಯಾರು ಬೇಕಾದ್ರೂ ತಗೊಳ್ಬಹುದು. ಇನ್ನು ಲೇಡೀಸ್ ಅಲ್ಲಿ ಗರ್ಭಿಣಿಯರು ತಗೋಬಹುದಾ, ಹೇಗೆ ಅಂತ? ಇಲ್ಲ, ಈ ಥೆರಪಿನ ಯಾರು ತಗೊಳ್ಬಾರ್ದು ಅಂತ ಹೇಳಿದ್ರೆ, ಕಾಂಟ್ರಾ ಇಂಡಿಕೇಶನ್ ನಾವು ನೋಡಕ್ ಹೋದ್ರೆ ನಂಬರ್ 1 ಪ್ರೆಗ್ನೆಂಟ್ ಲೇಡೀಸ್ ತಗೊಳ್ಳೋ ಹೋಗಿಲ್ಲ, ಯಾಕಂದ್ರೆ ಅವ್ರ ಬಾಡಿ ತುಂಬಾನೇ ಸೆನ್ಸಿಟಿವ್ ಆಗಿರುತ್ತೆ. ಎರಡನೇದು ರೆಗ್ಯುಲರ್ ಎಪಿಲೆಪ್ಸಿ, ಅದೇ ಫಿಟ್ಸ್ ಬರ್ತಾ ಇರುತ್ತೆ, ಅವಾಗ ಮೂರ್ಛೆ ರೋಗ ಬರ್ತಾ ಇರುತ್ತೆ, ಅಂತವ್ರು ತಗೊಳ್ಳುವಾಗಿಲ್ಲ. ಅದಾದ್ಮೇಲೆ DVT, ಡೀಪ್ ವೇನ್ ಥ್ರೋಂಬೋಸಿಸ್ ಅಂತ ಕರಿತೀವಿ, ಅವರು ತಗೊಳ್ಳುವಾಗಿಲ್ಲ. ಬಾಕಿ ಉಳಿದವ್ರು ಯಾರು ಬೇಕಾದ್ರೂ ತಗೊಳ್ಬಹುದು. ಇನ್ನು ಮುಖ್ಯವಾಗಿ ಈ ಸ್ನಾಯು ಸೆಳೆತ ಇರುವಂತವ್ರು ಇರ್ಬೋದು, ಸಂಧಿವಾತ ಇರುವಂತವ್ರು ಇರ್ಬೋದು, ಕೆಲವೊಮ್ಮೆ ವಾಕ್ ಮಾಡ್ತಾರೆ 5 ಕಿಲೋಮೀಟರ್, 6 ಕಿಲೋಮೀಟರ್, 10 ಕಿಲೋಮೀಟರ್ ವಾಕ್ ಮಾಡ್ತಾರೆ. ಸೊ ಸ್ವಲ್ಪ ರಿಲೀಫ್ ಸಿಗುತ್ತೆ ಅಂತ. ಸೊ ಇದು ಎಷ್ಟು ಕಿಲೋಮೀಟರ್ ವಾಕ್ ಮಾಡುವಷ್ಟು ಪ್ರಯೋಜನವನ್ನ ಈ ಒಂದು ಥೆರಪಿ ಕೊಡುತ್ತೆ ಅಂತ. ಈಗ ನೋಡಿ, ಇದಕ್ಕೆ ಮೇನ್ ಆಗಿ ನಾವು ಫುಡ್ ಪಲ್ಸ್ ಅಂತ ಕರೆದ್ರು, ಈ ಮೆಷಿನ್ ನ ರಿಯಲ್ ನೇಮ್ ಏನಂತ ಹೇಳಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಬೂಸ್ಟರ್ ಅಂತ ಕರಿತೀವಿ. ಅಂದ್ರೆ ಒಂದು ಸಲ ನೀವು ಅರ್ಧ ಗಂಟೆ ಈ ಥೆರಪಿಯನ್ನು ತಗೊಳ್ಳೋದ್ರಿಂದ 5 ಕಿಲೋಮೀಟರ್ ವಾಕಿಂಗ್ ಮಾಡೋದಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ನಮ್ಮ ಬಾಡಿಯಲ್ಲಿ. ಒಂದು ಸಲ ಬ್ಲಡ್ ಸರ್ಕ್ಯುಲೇಷನ್ ಅಂದ್ರೆ 5 ಕಿಲೋಮೀಟರ್ ವಾಕಿಂಗ್ ಮಾಡಿದಾಗ ಎಷ್ಟು ಸ್ವೆಟ್ ಆಗುತ್ತೆ, ಮಸಲ್ ಟೋನಿಂಗ್ ಆಗುತ್ತೆ, ಅದು ಆಗದೆ ಇದ್ರು ಅಮೌಂಟ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ 5 ಕಿಲೋಮೀಟರ್ ವಾಕ್ ಮಾಡಿದಾಗ ಎಷ್ಟಾಗುತ್ತೆ ಅಷ್ಟು ಬ್ಲಡ್ ಸರ್ಕ್ಯುಲೇಷನ್ ಅರ್ಧ ಗಂಟೆ ಥೆರಪಿಯಿಂದ ಆಗುತ್ತೆ. ಒನ್ಸ್ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಾಯ್ತು ಅಂತ ಹೇಳಿದ್ರೆ ಫಸ್ಟ್ ಚೇಂಜಸ್ ಆಗೋದು ಏನಂತ ಹೇಳಿದ್ರೆ ನಿದ್ದೆ ಚೆನ್ನಾಗಿ ಬರುವಂಥದ್ದು. ನೀವು ಇವಾಗಲೇ ನೋಡಿದ್ರಿ, ನಾನು ಇಲ್ಲಿ ಎಷ್ಟು ಜನರಿಗೆ ನಿದ್ದೆ ಚೆನ್ನಾಗಿ ಬರ್ತಾ ಇದೆ ನಮ್ಮ ಥೆರಪಿಗೆ ಬಂದ್ಮೇಲೆ ಅಂತ ಕೇಳಿದಾಗ 90% ಜನ ಕೈ ಮೇಲೆ ಎತ್ತಿದ್ರು, ಹ್ಯಾಂಡ್ ರೈಸ್ ಮಾಡಿದ್ರು. ಅಂದ್ರೆ 3ನೇ ದಿನ 4ನೇ ದಿನಕ್ಕೆ ಅವರಿಗೆ ನಿದ್ದೆ ಚೆನ್ನಾಗಿ ಬರೋದಕ್ಕೆ ಶುರು ಆಗ್ತದೆ. ಅದಾದ ನಂತರ ಕ್ರಮೇಣ ಒಂದೊಂದೇ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈಗ 15 ದಿನ ನಾವೇನ್ ಮಾಡ್ತಾ ಇದ್ದೀವಿ, 15 ದಿನದಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತೇಳಿ ಅಲ್ಲ, ಅವ್ರು ನೋಡ್ಬೋದು, ಚೇಂಜಸ್ ಅನ್ನ ನೋಡ್ಬೋದು. ಅದಾದ ನಂತರ ಮೆಷಿನ್ ಅನ್ನು ಮನೆಗೆ ತಗೊಂಡೋಗಿ ಥೆರಪಿ ತಗೊಂಡ್ರೆ ಅದು ಪರ್ಮನೆಂಟ್ ಆಗಿ ಕಾಯಿಲೆಯಿಂದ ಹೊರಗಡೆ ಬರ್ಬೋದು. ಸೊ ನೀವು ವೆರಿಕೋಸ್ ಬಗ್ಗೆ ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀವಿ. ಸೊ ವೆರಿಕೋಸ್ ಸಮಸ್ಯೆಯವರಿಗೆ ಇದು ನಂಬರ್ 1 ಟ್ರೀಟ್ಮೆಂಟ್ ಅಂತ. ಸೊ ಯಾವ ರೀತಿಯಾಗಿ ಯೂಸ್ ಆಗುತ್ತೆ? ಈಗ ವೆರಿಕೋಸ್ ವೇನ್ ಅಂತ ಹೇಳಿದ್ರೆ ಕೆಲವರು ಅದರದ್ದು ಒಂದು ಪರಿಣಾಮ ಕೆಲವರಿಗೆ ಗೊತ್ತಿರೋದಿಲ್ಲ. ಈಗ ಯಾವ ರೀತಿಯ ದುಷ್ಪರಿಣಾಮ ಇರುತ್ತೆ ಅಂತ ಹೇಳಿದ್ರೆ, ವೆರಿಕೋಸ್ ವೇನ್ ಇರೋರಿಗೆ ನಮ್ಮ ದೇಹದಲ್ಲಿ ಎಕ್ಸ್ಟರ್ನಲ್ ಬಾಡಿ ಹೊರಗಡೆ ಅಲ್ಸರ್ ಆಗುವಂಥದ್ದು 2 ರೀಸನ್ಗೆ. ಒಂದು ಡಯಾಬಿಟಿಕ್ ಫುಡ್ ಪೇನ್ ಇಂದ ಗ್ಯಾಂಗ್ರೇನ್ ಆಗುವಂಥದ್ದು, ಇನ್ನೊಂದು ವೆರಿಕೋಸ್ ವೇನ್ ಅಲ್ಸರ್ ಆಗುವಂಥದ್ದು. ವೆರಿಕೋಸ್ ವೇನ್ ಒಂದ್ಸಲ ಸ್ನಾನ ಮಾಡುವಾಗ, ಎಲ್ಲಾದ್ರೂ ಮೈ ತಿಕ್ಕೊಳ್ಳುವಾಗ ಎಲ್ಲಾದ್ರೂ ಓಪನ್ ಆಯ್ತು ಅಂತ ಹೇಳಿದ್ರೆ ಬ್ಲೀಡಿಂಗ್ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಈ ನಮ್ಮ ಥೆರಪಿ ತಗೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ಯಾವುದೇ ಸರ್ಜರಿ ಇಲ್ದೇನೆ, ಯಾವುದೇ ಮಾತ್ರೆ ಟ್ಯಾಬ್ಲೆಟ್ಸ್ ಇಲ್ದೇನೆ ನ್ಯಾಚುರಲ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಸ್ಟಿಮ್ಯುಲೇಷನ್ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ವೆರಿಕೋಸ್ ವೇನ್ ಪ್ರಾಬ್ಲಮ್ ಎನ್ನುವಂತ ಸಾಲ್ವ್ ಆಗುತ್ತೆ. ಇಲ್ಲೇ ನಾನು ನೋಡಿದ್ದೀನಿ ವೆರಿಕೋಸ್ ವೇನ್ ಇಲ್ಲಿ ಬಂದಿರುವಂತ ಆಲ್ಮೋಸ್ಟ್ ಎಲ್ರಿಗೂ ಇಲ್ಲಿ ಬಂದ ನಂತರ ಕಡಿಮೆ ಆಗಿದೆ. 100% ಆಗುತ್ತೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ, ಒಂದು 60 to 70% ಜನರಿಗೆ ವೆರಿಕೋಸ್ ವೇನ್ ಇದರಲ್ಲಿ ಆಗ್ತದೆ. ಸೊ ಇಲ್ಲಿ ನೀವು ಶಿಬಿರ ಯಾವತ್ತು ಆರಂಭ ಮಾಡಿದ್ರೆ, ಸೊ ಯಾವಾಗ ಮುಕ್ತಾಯ ಆಗುತ್ತೆ? ಸೊ ಮುಂದೆ ಆರಂಭ ಮಾಡಿ ಇವಾಗ 10 ದಿನ ಆಯ್ತು, ಈಗ ಇನ್ನು 4 ದಿನ ಇದೆ. ಈಗ ಅವರು ಕೇಳ್ಕೊಂಡಿದ್ರಿಂದಾಗಿ ಇನ್ನು 3 ದಿನ ಎಕ್ಸ್ಟೆಂಡ್ ಮಾಡಿದ್ವಿ. 3ನೇ ತಾರೀಕುವರೆಗೂ ಇಲ್ಲಿ ಶಿಬಿರ ನಡೀತಾ ಇರುತ್ತೆ. ಇಲ್ಲಿ ಅಕ್ಕಪಕ್ಕದಲ್ಲಿರುವಂತ ಗ್ರಾಮಸ್ಥರು ಇದನ್ನ ತಗೊಳ್ಬಹುದು. ಎಷ್ಟು ಜನ ಬಂದಿದ್ರು ಸರ್ ಈ ಶಿಬಿರಕ್ಕೆ? ಟೋಟಲ್ 800 ಜನ ಬಂದಿದ್ರಂತೆ. ಆದ್ರೂ ಡೈಲಿ ಬರ್ತಾ ಇರೋರು 350 ಜನ, ಕಂಟಿನ್ಯೂಸ್ ಆಗಿ ಬರ್ತಾ ಇರೋರು 350 ಜನ ಬರ್ತಾ ಇದ್ದಾರೆ. ಅಂದ್ರೆ ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ನಾವು ಒಂದು ಗ್ರಾಮ ಪಂಚಾಯತಿಯಲ್ಲಿ 350 ಜನರನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಫಸ್ಟ್ ಟೈಮ್ ಅಂತ ಹೇಳಿದ್ರೆ ಅಧ್ಯಕ್ಷರು ಇಷ್ಟೊಂದು ಜನ ಇದರಲ್ಲಿ ಬಂದು ಥೆರಪಿಯನ್ನು ತಗೊಂಡಿದ್ದಾರೆ ಅಂತ ಹೇಳಿದ್ರು.
ಸೊ ಮುಖ್ಯವಾಗಿ ಕೇವಲ ಕಾಲು ನೋವು ಅದಕ್ಕೆ ಮಾತ್ರ ಅಥವಾ ವೆರಿಕೋಸ್ ತಲೆನೋವು ಕೂಡ ಶುರುವಾಗಿ ಏನಾದ್ರು ಪ್ರಾಬ್ಲಮ್ ಇದು ಕೂಡ ಇದರ ಸಾಲ್ವ್ ಆಗುತ್ತಾ ಹೇಗೆ? ಆಗತ್ತೆ. ಕೆಲವರಿಗೆ ಮೈಗ್ರೇನ್ ಪ್ರಾಬ್ಲಮ್ ಇರೋರಿಗೆ ಇದರಲ್ಲಿ ಸಾಲ್ವ್ ಆಗುತ್ತೆ. ಒಂದ್ಸಲ ನೋಡಿ, ಮ್ಯಾಕ್ಸಿಮಮ್ ನಮ್ಮ ಕಾಯಿಲೆಗಳಿಗೆ ಮೂಲ ಕಾರಣ ಏನಂತ ಹೇಳಿದ್ರೆ ಇಂಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನ್. ಯಾವುದೇ ಕಾಯಿಲೆ ರೂಟ್ ಕಾಸ್ ಅನ್ನ ನಾವು ಹುಡ್ಕೊಂಡು ಹೋದ್ರೆ BP ಇರ್ಬೋದು, ಶುಗರ್ ಇರ್ಬೋದು, ಇನ್ಸೋಮೇನಿಯಾ ಇರ್ಬೋದು, ಆರ್ಥರೈಟಿಸ್ ಇರ್ಬೋದು, ಇದಕ್ಕೆಲ್ಲ ರೂಟ್ ಕಾಸ್ ಮೇನ್ ಆಗಿ ಇಂಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಒಂದು ಸಲ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗೋದ್ರಿಂದ ಈ ರಕ್ತ ಸಂಚಾರ ಸಂಬಂಧಿತ, ನರಗಳ ಸಂಬಂಧಿತ ಎಲ್ಲಾ ಕಾಯಿಲೆಗಳು ಇದರಲ್ಲಿ ಕಡಿಮೆ ಆಗ್ತದೆ. ಇನ್ನೊಂದು, ಎಲ್ಲಾದ್ರೂ ಈ ಒಂದು ಮಿಷಿನ್ ಅನ್ನ ಮನೆಗೆ ತೆಗೆದುಕೊಂಡು ಹೋದ್ರೆ ಅದನ್ನ ಯಾವ ತರ ಯೂಸ್ ಮಾಡ್ಬೋದು ಅವರು? ಅದೇ ಮನೆಗೆ ತಗೊಂಡು ಹೋದ್ರು ಅಂತೇಳಿ ನಾನು ಆವಾಗಲೇ ಹೇಳಿದಾಗೆ ಪುರ್ಸೊತ್ತಿದೆ ಅಂತೇಳಿ 1.5 ಗಂಟೆ ಕಾಲಿಟ್ಕೊಳ್ಳೋದು, ದಿನ ಇಡೀ ಕಾಲಿಟ್ಕೊಂಡು ಥೆರಪಿ ತಗೊಳ್ಳುವಂಥದ್ದಲ್ಲ. ಒಂದು ಥೆರಪಿ ಅಂದ್ರೆ ಅರ್ಧ ಗಂಟೆ, ಬೆಳಿಗ್ಗೆ ಒಂದ್ಸಲ ತಗೊಂಡವರು ಸಾಯಂಕಾಲದವ್ರಿಗೆ ತಗೊಳ್ಬೋದು. 3 ಸಲ ನಾವು ಯಾರಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ಗ್ಯಾಂಗ್ರೇನ್ ಇರುತ್ತೆ ಪ್ರಾಬ್ಲಮ್, ಅಂಥವ್ರಿಗೆ ಮಾತ್ರ 3 ಸಲ ಕೊಡ್ತೀವಿ. ಬಾಕಿ ಉಳಿದವರೆಲ್ಲ 2 ಸಲ ತಗೊಂಡ್ರೆ ಸಾಕು. ಒನ್ಸ್ ಈಗ ಇರುವಂತ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಹೇಳಿದ್ರೆ ಒಂದು 3 ತಿಂಗಳು 4 ತಿಂಗಳು ಬಿಟ್ಟು ಅವಾಗಲೂ 2 ಸಲ ತಗೊಳ್ಬೇಕಂತ ಇಲ್ಲ, ಅವಾಗ ಒಂದೇ ಸಲ ತಗೊಂಡ್ರೆ ಸಾಕು. ಇನ್ ಫ್ಯೂಚರ್ ಅಲ್ಲಿ ನೀವು ಎಲ್ಲೋ ಮಧ್ಯದಲ್ಲಿ 1 ವಾರ ಬಿಡ್ತೀನಿ ಅಂತ ಹೇಳಿದ್ರೆ ಏನೂ ಆಗುದಿಲ್ಲ, ನೋ ಪ್ರಾಬ್ಲಮ್, ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಇನ್ನೊಂದು, ಯಾವ ರಿಯಾಕ್ಷನ್ಸ್ ಅಥವಾ ಸೈಡ್ ಎಫೆಕ್ಟ್ಸ್ ಏನು ಇಲ್ಲ ಅನ್ನೋದು? ಏನು ಇಲ್ಲ. ಈಗ ಕಾಂಟ್ರಾ ಇಂಡಿಕೇಶನ್ ಅಂತ ನಾನು ಹೇಳಿದೆ, ಒಂದು ಪ್ರೆಗ್ನೆಂಟ್ ಲೇಡೀಸು, ಒಂದು DVT ಪ್ರಾಬ್ಲಮ್ ಇರೋರು, ಒಂದು ರೆಗ್ಯುಲರ್ ಎಪಿಲೆಪ್ಸಿ ಪ್ರಾಬ್ಲಮ್ ಇರೋರು ಈ ಥೆರಪಿಯನ್ನು ತಗೊಳ್ಳುವಾಗಿಲ್ಲ. ಬಾಕಿ ಉಳಿದವ್ರು ಯಾರು ಬೇಕಾದ್ರೂ ಥೆರಪಿ ತಗೋಬಹುದು. ಅಂದ್ರೆ ನಾವಿಲ್ಲಿ ಯಾರಿಗೆ ಯಾವ ಕಾಯಿಲೆ ಇದೆ ನೋಡಿಕೊಂಡು ಅವ್ರು ಡಿಪೆಂಡ್ಸ್ ಆನ್ ಅವರ ಕಾಯಿಲೆ ಅನುಗುಣವಾಗಿ ಅವ್ರಿಗೆ ಯಾವ ಥೆರಪಿ ಸೂಟ್ ಆಗುತ್ತೆ ಅದನ್ನು ಕೊಡ್ತೀವಿ. ಇದರಲ್ಲಿ 2 ಥೆರಪಿ ಇದೆ, ಟೆನ್ಸ್ ಮತ್ತೆ EMS ಅಂತ. ಟೆನ್ಸ್ ಯಾರಿಗಾಗುತ್ತೆ, EMS ಯಾರಿಗಾಗುತ್ತೆ ಅಂತೇಳಿ ಅವ್ರ ಕಾಯಿಲೆಯನ್ನು ನೋಡ್ಕೊಂಡು ನಾವು ಥೆರಪಿಯನ್ನು ಕೊಡ್ತೀವಿ. ಒಂದು ಬಾರಿ ಥೆರಪಿ ಆರಂಭ ಮಾಡಿದ್ರೆ ಅದನ್ನ ನಮ್ಮ ಕಂಟಿನ್ಯೂ ಮಾಡ್ಬೇಕಾಗತ್ತೆ ಅಥವಾ ಇಲ್ಲದು ಗ್ಯಾಪ್ ತಗೋಬಹುದಾ? ಅಂದ್ರೆ ಒಂದು ದಿನದಲ್ಲ ಅಥವಾ ಈಗ ಒಂದು 2 ಡೇಸ್ ತಗೋತಾರೆ, ಸೊ ನೆಕ್ಸ್ಟ್ ಡೇ ಅವ್ರಿಗೆ ಯಾವುದೋ ಒಂದು ಕಾರಣಕ್ಕೆ ಆ ಥೆರಪಿ ತೆಗೆದುಕೊಳ್ಳೋಕೆ ಆಗಲ್ಲ. ಪ್ರಾಬ್ಲಮ್ ಇಲ್ಲ. ಈಗ ನೋಡಿ, ಈಗ ಅಂದ್ರೆ ಅವರಿಗೆ ಇರುವಂತ ಪ್ರಾಬ್ಲಮ್ ಬೇಗ ಹೋಗ್ಬೇಕಂತ ಹೇಳಿದ್ರೆ ಅವ್ರು ಕಂಟಿನ್ಯೂಸ್ ಥೆರಪಿ ತಗೋಬೇಕು. ಈಗ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಕೆಲವರು, ಆವಾಗ ತಗೊಳ್ತಾರೆ, ಅದರಿಂದ ಏನೋ ಪ್ರಾಬ್ಲಮ್ ಇಲ್ಲ. ಈಗ ಆಲ್ಮೋಸ್ಟ್ ಇಲ್ಲಿ ಬಂದಿರುವವರು ಸುಮಾರು ವರ್ಷಗಳಿಂದ ಸುಮಾರಷ್ಟು ಹಾಸ್ಪಿಟಲ್ಗಳಿಗೆ ಸುತ್ತಾಟ ಮಾಡಿ ಎಲ್ಲ ಆಗದೆ ಇರುವಂತ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ. ಅಂದ್ರೆ ಒಂದು 15 ವರ್ಷದಿಂದ ನಿದ್ದೆ ಬರದೇ ಇರುವಂತ ವ್ಯಕ್ತಿಗೆ ನಿದ್ದೆ ಬರುತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿ 10 ದಿನ ತಗೊಳ್ತಾನೆ ಕಂಟಿನ್ಯೂಸ್ ಆಗಿ. ಯಾಕಂದ್ರೆ ಅವನಿಗೆ ನಿದ್ದೆ ಇಂಪಾರ್ಟೆಂಟ್, ನಿದ್ದೆ ಮಹತ್ವ ಅವನಿಗೆ ಗೊತ್ತಿರ್ತದೆ. ಯಾರು ಯಾವ ಕಾಯಿಲೆಯನ್ನು ಅನುಭವಿಸ್ತಾರೋ ನೋಡಿ ಅವ್ರಿಗೆ ಮಾತ್ರ ಆ ಕಾಯಿಲೆ ಒಂದು ಇಂಟೆನ್ಸಿಟಿ ಗೊತ್ತಿರುತ್ತೆ. ಅವ್ರು ಯಾವುದೇ ಕಾರಣಕ್ಕೂ ಇಲ್ಲಿ ನೋಡಿ, ಯಾವ ಕಾರ್ಯಕ್ರಮ ಮಾಡಿದ್ರು ಇಷ್ಟು ಜನ ಬರುವುದಿಲ್ಲ. ಇಲ್ಲಿ 350 ಜನ ಪ್ರತಿದಿನ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಷ್ಟು ನೋವನ್ನು ಅನುಭವಿಸುವವರು ಬರ್ತಾ ಇದ್ದಾರೆ. ಇದರಲ್ಲಿ ಏನೋ ಸೊಲ್ಯೂಷನ್ ಇದೆ ಅಂತೇಳಿ ಬರ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇದೀಗ ಈ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರುವಂತಹ ಶ್ರೀನಿವಾಸ್ ಅವರಿದ್ದಾರೆ. ಸರ್, ಈಗ ನಿಮ್ಮ ಪಂಚಾಯತ್ ಅಡಿ ಈ ಒಂದು ದೊಡ್ಡ ಶಿಬಿರ ಆಗ್ತಾ ಇದೆ, ಫುಡ್ ಪಲ್ಸ್ ಥೆರಪಿ ಶಿಬಿರ. ಸೊ ತುಂಬಾ ಮಂದಿ ಫಲಾನುಭವಿಗಳಿದ್ದಾರೆ, ಸೊ ಎಲ್ಲರೂ ಕೂಡ ರಿಸಲ್ಟ್ ಸಿಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಅಂಡರ್ ಅಲ್ಲಿ ಈ ಒಂದು ಶಿಬಿರ ನಡೆಸ್ತಾ ಇರೋದು ಎಷ್ಟು ಖುಷಿ ಕೊಟ್ಟಿದೆ ನಿಮಗೆ? ನೀವು ಹೇಳ್ತಾ ಇರುವಾಗಲೇ ನನಗೆ ರೋಮಾಂಚನ ಆಗ್ತದೆ. ನೀವು ಹೇಳಿದ್ರಿ ಎಷ್ಟು ಜನಕ್ಕೆ ಖುಷಿ, ಅಥವಾ ನಮಗೆ ಎಷ್ಟು ಖುಷಿ ಅಂತ ಹೇಳಿದ್ರೆ ಮಾತೇ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಆವಾಗಲೇ ಮಾತಾಡುವಾಗ ಹೇಳಿದೆ, 60 ವರ್ಷದಿಂದ ತಿಂತಾ ಇರುವಂತ ನೋವು ಕೇವಲ 6.5 ಗಂಟೆಯಲ್ಲಿ ಅವನಿಗೆ ಅದರದ್ದು ರಿಲೀಫ್ ಸಿಕ್ಕಿದೆ ಅಂತ ಹೇಳಿದ್ರೆ ಅವರಿಗೆ ಕೊಟ್ಟಂತಹ ಖುಷಿಯ ಒಂದು ಪುಣ್ಯ ಖಂಡಿತ ಈ ಗ್ರಾಮ ಪಂಚಾಯತಿಗಿದೆ. ಇದೊಂದು ನಮಗೆ ಅದ್ಭುತವಾದಂಥ ಭಾಗ್ಯ. ಹಾಗಾಗಿ ಆ ಪ್ರತಿಯೊಬ್ಬನ ಮುಖದಲ್ಲಿ ನಗುವನ್ನು ಒಬ್ಬ ತರಿಸ್ಲಿಕ್ಕೆ ಮನುಷ್ಯನಿಗೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಪುಣ್ಯ ಇಲ್ಲ. ಹಾಗಾಗಿ ಇದನ್ನೊಂದು ಪುಣ್ಯದ ಕಾರ್ಯ ಅಂತ ಹೇಳುವಂತಹ ಭಾವನೆಯಲ್ಲಿ ನಾವು ಮಾಡಿದ್ದೇವೆ. ನಮಗೆ ತುಂಬಾ ಸಂತೃಪ್ತಿ ಆಗಿದೆ ಮೇಡಮ್. ಸೊ ಕಳೆದ 10 ದಿನಗಳಿಂದ ಈ ಶಿಬಿರ ನಡ್ಸ್ಕೊಂಡು ಬರ್ತಾ ಇದ್ರೆ ಇನ್ನೇ ಸ್ವಲ್ಪ ದಿನ ಮುಗಿಯೋಕೆ ಆಗ್ತಾ ಇದೆ. ಸೊ ಜನಗಳ ಏನಾದ್ರು ಅವ್ರ ಕೋರಿಕೆ ಏನಾದ್ರು ಇದೆಯಾ? ಸೊ ಇನ್ನಷ್ಟು ಜನ ಬೇಕು ಅನ್ನೋದ ಕೋರಿಕೆ ಏನಾದ್ರು ಇದೆಯಾ ಹೇಗೆ ಅಂತ? ವೈಯಕ್ತಿಕವಾಗಿ ನನಗೆ ಕಂಡುಕೊಂಡ ಹಾಗೆ, ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ಒಂದು ವಿಷಯದಲ್ಲಿ ಸಂತೋಷ ಸಿಗ್ತದೆ ಅಂತ ಹೇಳಿದ್ರೆ ಆ ಸಂತೋಷವನ್ನು ಇನ್ನೂ ಮುಂದುವರಿಸಬೇಕು ಅಂತ ಹೇಳುವಂತ ಭಾವನೆ ಒಳಗಡೆಯಿಂದ ಪುಟಿತಾ ಇರ್ತದೆ. ಅದಕ್ಕೆ ಅವಕಾಶ ಮಾಡಿಕೊಟ್ರೆ ಪುನಃ ಜನಗಳಿಗೆ ನಮಗಾಗಿ ಪುನಃ ಮಾಡ್ತಾರೆ ಅಂತ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟವರಲ್ಲಿ ಮತ್ತೆ ನಾನು ಒಂದು ವಿನಂತಿ ಮಾಡಿದೆ, ಇನ್ನೂ 3 ದಿವಸಗಳ ಕಾಲ ಇದನ್ನು ವಿಸ್ತರಣೆ ಮಾಡಲಿಕ್ಕೆ ನೀವು ಅವಕಾಶ ಕೊಡ್ತೀರಾ ಅಂತೇಳಿ ಜನಗಳ ಹತ್ರ ಕೇಳಿದೆವು. ಜನಗಳು ಒಕ್ಕೊರಲಿಂದ ಹೇಳಿದ್ರು, ನಮಗೆ ಇದರ ಖುಷಿಯನ್ನು, ಅರ್ಧ ಗಂಟೆಯ ಖುಷಿಯನ್ನು ಕೊಡುವಂತಹ ಒಂದು ಪುಣ್ಯದ ಕೆಲಸ ಮಾಡಿ ಅಂತ ಹೇಳುವಂತ ಒಂದು ಸೂಚನೆಯನ್ನು ಅವರು ಕೊಟ್ಟರು. ಹಾಗಾಗಿ ಮತ್ತೆ ಪುನಃ ಇದನ್ನು 3 ದಿವಸ ಸುಮಾರು 2ನೇ ತಾರೀಕಿನವರೆಗೆ ಈ ಒಂದು ಫುಡ್ ಪ್ಲೇ ಥೆರಪಿ ಆಗ್ತದೆ. ಹಾಗಾಗಿ ಅದಕ್ಕೂ ತುಂಬಾ ಖುಷಿ ಇದೆ ಮೇಡಮ್. ಜನಗಳ ಖುಷಿಯೇ ನಮ್ಮ ಖುಷಿ. ಹಾಗಾಗಿ ಜನಗಳ ಮುಖದಲ್ಲಿ ನಗುವನ್ನು ಕಂಡುಕೊಳ್ಳಿಕ್ಕೆ ಒಬ್ಬ ಜನಪ್ರತಿನಿಧಿಯಾದವನಿಗೆ ಆಗ್ತದೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಪುಣ್ಯ ಕಾರ್ಯ ಯಾವುದೂ ಇಲ್ಲ ಮೇಡಮ್. ಧನ್ಯವಾದ. ಇಲ್ಲೇ ನೋಡ್ತಾ ಇದ್ರಿ ನೀವು, ತುಂಬಾ ಮಂದಿ ಈ ಒಂದು ಫುಡ್ ಪಲ್ಸ್ ಥೆರಪಿ ತೆಗೆದುಕೊಳ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದು ರಿಸಲ್ಟ್ ಸಿಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಷ್ಟು ನಿಮ್ಗೆ ಈ ಒಂದು ಶಿಬಿರದಿಂದ ಎಷ್ಟು ಖುಷಿ ಕೊಟ್ಟಿದೆ? ನನಗೆ ತುಂಬ ಖುಷಿ ಕೊಟ್ಟಿದೆ. ಯಾಕಂದರೆ ನಾನು 2 ವರ್ಷದಿಂದ ಈ ಒಂದು ಶಿಬಿರಗಳನ್ನು ನಡೆಸಿಕೊಂಡು ಬಂದು ಈಗ 68 ಶಿಬಿರಗಳನ್ನು ಮಾಡಿದ್ದೇನೆ. ಅಟ್ಲೀಸ್ಟ್ ಹೆಚ್ಚಿನ ಒಂದು 40,000 ಜನಕ್ಕೆ
1.5 ಲಕ್ಷ ಥೆರಪಿಯನ್ನು ಕೊಟ್ಟಂತ ಒಂದು ಹೆಮ್ಮೆ ನನಗಿದೆ. ಅನೇಕ ಕೋಟ್ಯಾಂತರ ಹಣ ಖರ್ಚು ಮಾಡಿ ಕಡಿಮೆಯಾಗದ ಕಾಯಿಲೆಯನ್ನು ನಾವು ಉಚಿತವಾಗಿ 15 ದಿವಸದ ಈ ಫ್ರೀ ಥೆರಪಿಯಲ್ಲಿ ನಾವು ಅದನ್ನು ಕಡಿಮೆ ಮಾಡಿ ಕೊಟ್ಟಿದ್ದೇವೆ. ತುಂಬಾ ಖುಷಿ ಆಗ್ತದೆ, ಯಾಕಂದ್ರೆ ಎಷ್ಟೋ ಜನರ ಕಣ್ಣೀರು ಒರೆಸುವಂತ ಕೆಲಸವನ್ನು ನೆಮ್ಮದಿ ವೆಲ್ನೆಸ್ ಸೆಂಟರ್ ಪುತ್ತೂರು ಮಾಡ್ತಾ ಇದೆ ಅನ್ನೋದು ನಮಗೆ ತುಂಬಾ ಒಂದು ಹೆಮ್ಮೆಯ ವಿಚಾರ. ಯಾಕೆಂದ್ರೆ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಒಂದು ಅರ್ಧ ಗಂಟೆ ನಾವು ಥೆರಪಿ ಮಾಡಿದರೆ ನಮಗೆ ಗೊತ್ತಾಗೋದು ಮೊಣಕಾಲುವರೆಗೆ ಮಾತ್ರ, ಆದರೆ ಎಫೆಕ್ಟ್ ಫುಲ್ ಬಾಡಿ. ನಾವೊಂದು ತೋಟಕ್ಕೆ ಒಂದು ಬೋರ್ವೆಲ್ಲಿಂದ ಹೇಗೆ ನೀರು ಬಿಡ್ತೇವೆ ಹಾಗೆ ಇಡೀ ತೋಟಕ್ಕೆ ಹೇಗೆ ಹೋಗ್ತದೆ, ಹಾಗೆ ಪಾದದ ಅಡಿಯಿಂದ ನಾವು ಥೆರಪಿಯನ್ನು ಕೊಟ್ಟಾದಾಗ ನಮ್ಮ ರಕ್ತ ಸಂಚಾರ ಮತ್ತು ನರಗಳು ಸರಿಯಾಗಿ ಇಡೀ ನಮ್ಮ ಶರೀರದಲ್ಲಿ ಎಷ್ಟು ನರ ಉಂಟು, ಎಷ್ಟು ರಕ್ತನಾಳಗಳು ಇದೆಲ್ಲ ಆಕ್ಟಿವ್ ಆಗಿ ಯಾವುದೇ ಕಾಯಿಲೆ ಇದ್ದು ಅದನ್ನು ಗುಣ ಮಾಡುವಂಥ ಒಂದು ಯೋಗ್ಯತೆ ನಮಗೆ ನನ್ನ ಪಾಲಿಗೆ ಬಂದಿದೆ. ತುಂಬಾ ಖುಷಿಯಾಗಿದೆ, ಸಂತೋಷ ಆಗ್ತಾ ಇದೆ. ಎಷ್ಟೋ ಜನ ಕಣ್ಣೀರಿಟ್ಟು ಬರ್ತಾ ಇದ್ದಾರೆ, ಸರ್ ನನಗೆ ತುಂಬ ಖರ್ಚು ಮಾಡಿದೆ, ಅಡ್ಮಿಟ್ ಆಗಿದ್ದೇನೆ, ಆಪರೇಷನ್ ಆಗಿದೆ, ಕಡಿಮೆ ಆಗಲಿಲ್ಲ ಅಂತೇಳಿ ನಂತರ ದಿವಸ ಅವರು ಬಂದು ಒಂದು 10-12 ದಿವಸ ಆದ ನಂತರ ನಾನು ಕ್ಯೂರಕ್ಕೆ ಸರಿಯಾಗಿದ್ದೇನೆ ಸರ್, ಹುಷಾರಾಗಿದ್ದೇನೆ ಅಂತ ಹೇಳುವಾಗ ನಮಗೆ ತುಂಬ ಹೆಮ್ಮೆ ಆಗ್ತದೆ. ಇದೊಂದು ನಮ್ಮೊಂದು ಸೌಭಾಗ್ಯ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಮೆಡಿಸಿನ್ ಇಲ್ಲದೆ, ಇಂಜೆಕ್ಷನ್ ಇಲ್ಲದೆ ಎಲ್ಲ ಆರೋಗ್ಯ ಸಮಸ್ಯೆನ ಬಗೆಹರಿಸಬೇಕಂತ ಇದೆಯೋ ಅವರು ಈ ಫುಡ್ ಪಲ್ಸ್ ಥೆರಪಿಯನ್ನು ತೆಗೆದುಕೊಳ್ಬಹುದು. ಅದಿತಿ ಶೆಟ್ಟಿ ಬಣಂಜಿ ಜೊತೆ ಶ್ರೇಯ ಶೆಟ್ಟಿ, ಸುದ್ದಿ ನ್ಯೂಸ್, ಧರ್ಮಸ್ಥಳ.